ಪ್ರಚೋದನೆ ಮಾಡುವುದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಉತ್ತಮ ಉದಾಹರಣೆ ಮೊನ್ನೆ ನಡೆದಂತ ಶಿವಮೊಗ್ಗದಲ್ಲಿ ನಡೆದಂತ ಗಲಭೆ. ಮತ್ತೆ ಅಂತವನ್ನ ಕೋಮುವಾದಿಗಳನ್ನ ಕೇಸ್ಗಳನ್ನ ಎಲ್ಲ ಬರಿ ಮಾಡಿ ಮತ್ತೆ ಸಮಾಜದಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡುವಂತ ಕಾಂಗ್ರೆಸ್ಸಿನ ಕುತಂತ್ರ ಬುದ್ಧಿ ಇದು ಸರಿಯಲ್ಲ, ಇದು ಖಂಡನೀಯ. ವೇದಿಕೆ ಶಕ್ತಿ ಪ್ರದರ್ಶನದಲ್ಲ. ಈ ವೇದಿಕೆ ನಾನು ಡಿಸಿಸಿ ಬ್ಯಾಂಕ್ ಸಮರ್ಥನೆ ಮಾಡುತ್ತಿದ್ದು ನಮ್ಮ ಪಕ್ಷದ ವೇದಿಕೆದಲ್ಲ. ಒಂದು ಇಂಡಿವಿಜುವಲ್ ಸಂಸದನಾಗಿ ಅವರಿಗೂ ಸಹಕಾರ ಮಾಡ್ತಿದ್ವಿ. ಹೀಗಾಗಿ ನಮ್ಮ ಶಾಸಕರಿಗಾಗಲಿ ನಮ್ಮ ಪಕ್ಷದ ಯಾವುದೇ ಪದಾಧಿಕಾರಿ ಆಗಲಿ